ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶಿಖರದಿಂದ ಸಾಗರ ಐತಿಹಾಸಿಕ ಯಾನದಲ್ಲಿ ಭಾಗಿಯಾಗಿರುವ ರಾಜ್ಯದ 5 ಮಂದಿ ಯುವತಿಯರನ್ನ ಕಾಪು ಲೈಟ್ ಹೌಸ್ ಬಳಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ, ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ, ಕಂದಾಯ ನಿರೀಕ್ಷಕ ಸುಧೀರ್ ಕುಮಾರ್ ಶೆಟ್ಟಿ ಅವರು ಬರಮಾಡಿಕೊಂಡರು. ರಾಜ್ಯದ ವಿವಿಧೆಡೆಗಳ 5 ಮಂದಿ ಯುವತಿಯರು ಕಾಶ್ಮೀರದಲ್ಲಿ ಕೋಲ್ ಹೈ ಶಿಖರವನ್ನ ಯಶಸ್ವಿಯಾಗಿ ಏರಿ ಅನಂತರ ಲಡಾಖ್ನಿಂದ 3000 ಕಿಲೋಮೀಟರ್ ಸೈಕಲ್ ಯಾನ ಮಾಡುತ್ತಾ ಕಾರವಾರ ತಲುಪಿದ್ದು, ಕಾರವಾರದಿಂದ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ 300 ಕಿಲೋಮೀಟರ್ ಸಮುದ್ರದಲ್ಲಿ ಕಯಾಕಿಂಗ್ ಯಾನವನ್ನ ಮಾಡುತ್ತಿದ್ರು. ಮೈಸೂರಿನ ಬಿಂದು ಅವರ ನೇತೃತ್ವದಲ್ಲಿ ಶಿವಮೊಗ್ಗದ ಐಶ್ವರ್ಯ ಮತ್ತು ಧನಲಕ್ಷ್ಮಿ, ಬೆಂಗಳೂರಿನ ಆಶಾ, ಮಡಿಕೇರಿಯ ಪುಷ್ಪ ಅವರು ಶಿಖರದಿಂದ ಸಾಗರದವರೆಗೆ ಯಾನವನ್ನ ಕೈಗೊಂಡಿದ್ದು, ಅವರು ತಮ್ಮ 75 ದಿನಗಳ ಯಾನದ ಅನುಭವಗಳನ್ನು ಹಂಚಿಕೊಂಡರು. ಈ ಶಿಖರದಿಂದ ಸಾಗರವನ್ನ ಆಗಸ್ಟ್ 17ರಂದು ಫ್ಲಾಗ್ ಆಫ್ ಮಾಡಿ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ನಮ್ಮನ್ನ ಕಳಿಸಿದ್ರು. ಅದಾದ ನಂತರ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. 7 ದಿನದಲ್ಲಿ ಮೌಂಟೇನಿಯರಿಂಗ್ ಮಾಡಿದ್ವಿ, 45 ದಿನಗಳಲ್ಲಿ ಸೈಕ್ಲಿಂಗ್ನ ಮಾಡಿದ್ವಿ. ಈಗ ಮತ್ತೆ 10-15 ದಿನಗಳಲ್ಲಿ ಕಾಯಾಕಿಂಗನ್ನು ಮಾಡ್ತಿದ್ದೀವಿ. ನಾವು ಈ ಕಾಯಾಕಿಂಗ್ನ ನವೆಂಬರ್ 1ನೇ ತಾರೀಕು ಮುಗಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅಷ್ಟೊಂದು ತಲುಪಬೇಕು ಮಂಗಳೂರಿನ ಅಂತ ಹೇಳಿ. ಇದು ಅರೌಂಡ್ 75 ದಿನಗಳ ಜರ್ನಿಯಾಗಿತ್ತು. ನಾವೆಲ್ಲ ಮನೆ ಬಿಟ್ಟು 2 ತಿಂಗಳು ಮೇಲಾಯಿತು. ಡಿಫ್ರೆಂಟ್ ಸ್ಟೇಟ್ಗಳನ್ನ ನೋಡಿದ್ವಿ, ಅಲ್ಲಿನ ಕಲ್ಚರ್ಗಳನ್ನ ನೋಡಿದ್ವಿ. ತುಂಬ ಖುಷಿ ಆಯಿತು ಮತ್ತು ತುಂಬ ಕಲೀಲಿಕ್ಕೆ ಇತ್ತು. ಈ ಜರ್ನಿಯಲ್ಲಿ ಕಲ್ತಿದ್ದೇವೆ. ಇದನ್ನು ಆರ್ಗನೈಸ್ ಮಾಡಿದಂಥ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್, ಸ್ಪೆಷಲಿ ಸೌತ್ ಝೋನ್ ಚೇರ್ಮನ್ ವಿಜಯ ರಾಘವನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಮೆಂಟರ್ ಕೀರ್ತಿ ಸರ್ ಮತ್ತು ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರ್ನ ಎಲ್ಲ ಇನ್ಸ್ಟ್ರಕ್ಟರ್ಸ್ಗಳಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಕಯಾಕಿಂಗ್ ಯಾನ ರವಿವಾರ ಮಂಗಳೂರಿನಲ್ಲಿ ಮುಕ್ತಾಯಗೊಳ್ಳಲಿದೆ.